ರಾಷ್ಟ್ರೀಯ ಪಕ್ಷವಾದ ಬಿಜೆಪಿಯು ತಳಮಟ್ಟದ ಸಮರ್ಪಣಾ ಮನೋಭಾವದ ಕಾರ್ಯಕರ್ತರ ಪರಿಶ್ರಮದಿಂದ ಬೆಳೆದಿದೆ. ಇಂದು ರಾಷ್ಟ್ರವ್ಯಾಪಿ ತನ್ನ ರಾಜಕೀಯ ಪ್ರಭಾವ ಮತ್ತು ಅಧಿಕಾರ ವ್ಯಾಪ್ತಿಯನ್ನು ವಿಸ್ತರಿಸಿದೆ. ಸಾಮಾನ್ಯ ಕಾರ್ಯಕರ್ತ ಕೂಡ ಶಾಸಕನಾಗಲು, ಸಚಿವನಾಗಲು, ಮುಖ್ಯಮಂತ್ರಿಯಾಗಲು, ಪ್ರಧಾನಮಂತ್ರಿಯಾಗಲು ಅವಕಾಶವಿರುವ ಏಕೈಕ ಪಕ್ಷ ಬಿಜೆಪಿ. ಬಿಜೆಪಿಯ ಕಾರ್ಯಕರ್ತರು ಸಂಘಟನೆಯ ಜೀವಾಳವಾಗಿದ್ದಾರೆ ಎಂದು ರಾಜ್ಯದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಜೆಸಿ ಮಾಧುಸ್ವಾಮಿ ಹೇಳಿದರು. ಅವರು ಪುತ್ತೂರು ಮಂಡಲ ಬಿಜೆಪಿ ಕಾರ್ಯಾಲಯಕ್ಕೆ ಭೇಟಿ ನೀಡಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು. ಪಕ್ಷ ಸಂಘಟನೆ ಮತ್ತು ಎಲ್ಲಾ ಹಂತಗಳಲ್ಲೂ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮೇಲುಗೈ ಸಾಧಿಸಿರುವ ಕುರಿತು ಸಚಿವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಹಾಗೂ ಇಲ್ಲಿಯ ಕಾರ್ಯವಿಧಾನಗಳ ಕುರಿತು ಶ್ಲಾಘನೆ ವ್ಯಕ್ತಪಡಿಸಿದರು. ಜನರಿಗೆ ತೊಂದರೆ ಆಗಿತ್ತು. ಆ ಭಾಗಗಳನ್ನ ನೋಡ್ಕೊಂಡು ಹೋಗಿ ನಮ್ಮ ಇಲಾಖೆ ಕಾರ್ಯಕ್ರಮಗಳಿಗೆ ಮಾತ್ರ ಸೀಮಿತ ಆಗಿತ್ತು. ಇವತ್ತು ನಮ್ಮ ಅರುಣ್ ದೆಸೆಯಿಂದಾಗಿ ವಿವೇಕಾನಂದ ಲಾ ಕಾಲೇಜ್ಗೆ ಒಂದು ಸಣ್ಣ ಸೆಮಿನಾರ್ಗೆ ಬರಬೇಕಾದಂಥ ಅವಕಾಶ ಬಂದಾಗ ನಿಮ್ಮ ಶಾಸಕರು ಮಾರ್ಗದಲ್ಲಿ ಇನ್ನೊಂದು ಇಲಾಖೆ ಕಾರ್ಯಕ್ರಮನ ಮುಗಿಸ್ಕೊಂಡು ಹೋಗೋಣ ಅಂಥೇಳಿ ವೆಂಕಟೇಶ್ ಡ್ಯಾಮ್ ಏನು ಉದ್ಘಾಟನೆ ಮಾಡಿಸಲು ನಿಜವಾಗ್ಲೂ ಭಾಳ ಹರ್ಷ ಆಯಿತು. ಅವ್ರು ಹೇಳ್ತಾ ಇದ್ರಲ್ಲಿ ಇದರ ಚಿತ್ರಣ ಬದಲಾಗಿದೆ ಅಂತ. ಹಾಗಾಗಿ ನೀವೆಲ್ಲ ಮನಸ್ಸು ಮಾಡಿದ್ರೆ ದೇಶ ಚಿತ್ರಣನೇ ಬದಲಾಯಿಸ್ಬೋದು ಅಂತ ತೋರಿಸಿರುವಂಥ ಕಾರ್ಯಕರ್ತರು ದಕ್ಷಿಣ ಕನ್ನಡದಲ್ಲಿ ಇದ್ದೀರಿ. ಬಿಜೆಪಿಗೆ ಗಟ್ಟಿಯಾದ ನೆಲೆ. ನಾನು ಅಲ್ಲಿ ಮಾತಾಡ್ತಿರ್ತೀನಿ, ಅಂಬೇಡ್ಕರ್ನ ಕೋಟ್ ಮಾಡ್ತಾ ಎಜುಕೇಟ್, ಆರ್ಗನೈಸ್ ಅಂಡ್ ಫೈಟ್ ಅಂದಿದ್ದಾರೆ ಅವರು. ಸಚಿವರೊಂದಿಗೆ ತಿಪಟೂರು ಕ್ಷೇತ್ರದ ಬಿಜೆಪಿ ಶಾಸಕ ನಾಗೇಶ್ ಆಗಮಿಸಿದ್ರು. ವೇದಿಕೆಯಲ್ಲಿ ಪುತ್ತೂರು ಗ್ರಾಮಾಂತರ ಮಂಡಲ ಬಿಜೆಪಿ ಅಧ್ಯಕ್ಷ ಚನಿಯ ತಿಮ್ಮಪ್ಪ ಶೆಟ್ಟಿ, ಪುತ್ತೂರು ನಗರ ಮಂಡಲ ಬಿಜೆಪಿ ಅಧ್ಯಕ್ಷ ಕೆ ಜೀವನ್ ದರ್ಶನ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು.